ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿಡಿ ವ್ಲಾಗ್ಸ್. ನಾವು ಒಂದು ಅವತನಕ್ಕೆ ಆರತಕ್ಷತೆಗೆ ಬರ್ತಿದ್ವಿ. ಹೋಗರಣ್ಣ ಬಂದಷ್ಟೇ ನೀವು. ಚಾ ಕುಡಿಯಿರ ಉಂಟಾ ಚಾ? ಒಳ್ಳೇದು. ಚಾ ಕುಡ್ದು ಒಳಗೆ ಬನ್ನಿ. ಮಾಮ ಬತ್ತೀನಿ ಸೀದೆ ನಲ್ತೊಂದು ಬರ್ಪುಣಿ ಅಂತ. ದೀಪ ಬಂಧುಚಿನ ಜ್ಞಾನದ ಸಂಕೇತಕ್ಕೆ ಈ ದೀಪ ನಾಲ್ಕು ಮೂಲೆ ಹೆಂಚೆ ಹರಲಾಂಬ ಪಂಚನೆ ನವ ಜೋಡಿನ ಹೊಸ ಜೀವನದ ಈ ದೀಪದ ಲೆಕ್ಕದಲ್ಲಿ ಸದಾ ಕಾಲ ಬೆಳಗೊಂಡು ಹೊಸ ದೀಪ ನಗರಚಿನ ಶ್ರೀಧರನ ಕೋಡ ತೂತಾರ
ಯಾವತ್ತಾದ್ರೂ ಕ್ಯಾಮರಾ ಆನ್ ಆಗಿದ್ಯಾ? ಯಾಕಂದ್ರೆ ಯಾವತ್ತು ಹೆಣ್ಮಕ್ಳಿಗೆ ಮಾನ್ಯತೆ ಕೊಡ್ಬೇಕು. ಜಗ್ಗೇಶ್ವರ್ ಬಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಒಂದು ಮಾತಿನ ಶೈಲಿ ವೀಕ್ಷಕರು ಜಗ್ಗೇಶ್ವರ್ ಇಲ್ಲಿ ಬಂದು ಇವತ್ತು ಮದುವೆ ಕಾರ್ಯಕ್ರಮ ಸಡಗರ ಏನಂದ್ರೆ ಯಾಕಂದ್ರೆ ಇಲ್ಲಿ ನೀನ್ ತಗೊಂಡ್ರೆ ಪ್ಲಾಸ್ಟಿಕ್ ಫ್ರೀ ಆಗ್ತದೆ, ಅಕ್ಕ ತಗೊಂಡ್ರೆ ತಂಗಿ ಯಾರೋ ಟಚಿಂಗ್ 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 ಆಚಿ ಕಲಾ ನಮಸ್ಕಾರ. ಇದು ನಮ್ಮ ಮಾತಾಡೋದು ಭೋಜನ ಮೊಹಮ್ಮದ್ ಜೋಡಿ ಈಗ ನಿಮ್ಮ ಮುಂದೆ ನಮ್ಮ ಕುಸಲ್ದರ್ಶಿ ನವೀನ್ ಟಿಪ್ಪಣಿ ಬಂದ್ರೆ ಅವರೊಂದು ನಾಟಕದ ಒಂದು ಡೈಲಾಗ್ಸ್ ನಿಮಗೋಸ್ಕರ ಕುಸಲ್ದರ್ಶಿ ನವೀನ್ ಟಿಪ್ಪಣಿ. మీకేను మీకు ఇదా ప్రాంత వైద్యుని అవు నింగే జడ్జన ప్రాంత వైద్యుని అయికేను ఇదా నేను యాదే కంపడ నేను ఈ నమ్మిదాడే ನಮ್ಮ ಲೈಫ್ ಮೇಲೆ ಚೂರು ಮಾಡಿ ಅದಕ್ಕೆ ಈ ಚಿಲ್ಲರೆ ನೋಡಿ ಚಿಲ್ಲರೆ ಬರ್ತಾರೆ ನಮ್ಮಿದೆ ನಟ್ಟುಳ ನಾವು ಖಾಲಿ ಆಗಿದೆ. ಖಾಲಿಯಾ?
ಬರ್ತೇವೆ ಸರ್ಜನತ್ತಿಗೆ. ನೀವು ಯಾವ್ದ್ರಲ್ಲಿ ಬಂದದ್ದು? ಹಸಿರತ್ತಿಗೆ ಬರ್ತೇವೆ. ಇನ್ನು ನಾಲ್ಕು ಶನಿವಾರನ? ಹಾಂ, ಶನಿವಾರ. ರಂಜಿತ್ ಬರ್ತೇವೆ. ಮಮತಾ ಬರ್ಬೇಕಾ? ಉಷಾ ನಾವು ಬರ್ತೇವೆ. ಹೋಗು ಹೋಗು ಹೋಗುವ, ಅಲ್ಲಿ ಕಾರಲ್ಲಿ ಕೂತಲ್ಲಿ ಬೀಗಲ್ಲುಂಟು ಕಾರ್ ಅಗತ್ಯ. ವೀಕ್ಷಕರೇ, ನಮ್ಮದು ಆರತಕ್ಷತೆ ಕಾರ್ಯಕ್ರಮ ಮುಗಿಯಿತು. ಊಟ ಎಲ್ಲ ಆಗಿ ಈಗ ಬಂದಷ್ಟೇ. ಆಗೀಗ ಕಾರಲ್ಲಿ ಕೂತ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಆ ಥರ ಬೆವರ್ತ ಉಂಟು. ವೀಕ್ಷಕರೇ, ಆರತಕ್ಷತೆ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದಾಯಿತು. ನೋಡಿ ವೀಕ್ಷಕರೇ, ನಮ್ಮ ಲಾಗನ್ನೆಲ್ಲ ನೋಡಿ. ಹೊಸಬ್ಬರು ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕೊಡಿ. ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ. ಓಕೆ ವೀಕ್ಷಕರೇ, ನಮ್ಮ ಈ ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ.